ತಪ್ಪೇರು ಸರ್ ಹಾಗೆ ಬರ್ತೇವೆ. ಆತ್ಮೀಯ ಪತ್ರಿಕರ್ತ ಬಂಧುಗಳೇ, ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಸ್ವಾಗತವನ್ನು ಬಯಸುತ್ತಾ ಹಾಗೂ ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಲು ಇರತಕ್ಕಂಥ ಮಾಜಿ ಮೇಯರ್ ಇರತಕ್ಕಂಥ ನಮ್ಮ ಗಣೇಶ್ ಹೊಸಬೆಟ್ಟವರೇ ಹಾಗೂ ಉಪಸ್ಥಿತಿ ಇರುವಂಥ ಮಾಜಿ ಉಪಮೇಯರ್ ಆಗಿರುವಂಥ ಸುಮಿತ್ರಾ ಕರಿಯವರೇ ಹಾಗೂ ನಮ್ಮ ಜನಪ್ರತಿನಿಧಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಗುಣಶೇಖರ್ ಶೆಟ್ಟಿ ಅವರೇ ಹಾಗೂ ಹರೀಶ್ ಶೆಟ್ಟಿ ಅವರೇ ಹಾಗೂ ನಾನು ರಾಜೇಶ್ ಉಪಸ್ಥಿತಿಯನ್ನು ಗಮನಿಸಿದ ಮುಂದಿನ ಈ ಪತ್ರಿಕಾಗೋಷ್ಠಿಯನ್ನು ಗಣೇಶ್ ಹೊಸಬೆಟ್ಟು ಅವರು ನಡೆಸಿಕೊಡಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸುತ್ತಾರೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ನಗರ ಪಾಲಿಕೆಯ ಸದಸ್ಯರು ಉಪಸ್ಥಿತರಿದ್ದಾರೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಸೊಲ್ಲು ದಾಖಲೆಕೋರ ಮೊಯ್ದೀನ್ ಬಾವರ್ ಅವರಿಗೆ 5 ಪ್ರಶ್ನೆಗಳನ್ನು. ಬಾವರ್ ಅವರೇ, ನೀವು ಮಾಡಿದ ಅಭಿವೃದ್ಧಿ ಶೂನ್ಯ. ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ನಾಗರಿಕರಿಗೆ ಬಗೆ ಬಗೆಯ ಸುಳ್ಳುಗಳ ಮಹಾಪೌರವನ್ನೇ ನೀಡಿ ಶಾಸಕರಾಗಿರುವಂತಹ ಶ್ರೀಯುತ ಮೊಯ್ದೀನ್ ಬಾವರ್ ಅವರು ಇದೀಗ ಅಧಿಕಾರಾವಧಿಯ ಮುಗಿಯುತ್ತಾ ಬಂದರೂ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡದೆ ವೈಯಕ್ತಿಕ ಪ್ರಚಾರ, ಭ್ರಷ್ಟಾಚಾರ, ಅದೇ ರೀತಿ ಹೊರ ಜಗಗಳಲ್ಲಿ ಸೀಮಿತವಾಗಿ ಜನರನ್ನು ವಂಚಿಸ್ತಾ ಇದ್ದಾರೆ. ನಾನು ಮೊಯ್ದೀನ್ ಬಾವರ್ ಅವರಿಗೆ 5 ಪ್ರಶ್ನೆಗಳನ್ನು ಕೇಳಬೇಕಂತಿದ್ದೇನೆ. ನನ್ನ 1ನೇ ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೇಷ್ಠ ಎಂಪಿಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀಯುತ ಶ್ರೀನಿವಾಸ ಮಲ್ಯ ಇವರ ಕೊಡುಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಪಾರ. NITK NMPT ಶ್ರೀನಿವಾಸ ಮಲ್ಯರವರ ಇದು ಕೊಡುಗೆ. ಅವರ ಶತಮಾನೋತ್ಸವದ ಹೆಸರಿನಲ್ಲಿ ಕಟ್ಟಿದ ಕಟ್ಟಡದಲ್ಲಿ ಭಾರೀ ಅವ್ಯವಹಾರ ಆಗಿದೆ, ಅವ್ಯವಹಾರ ನಡೆದಿದೆ ಎನ್ನುವಂತಹ ಒಂದು ಸುಳಿವು ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಸುಳ್ಳಿನ ಸರದಾರರಾಗಿರುವಂತಹ ಶ್ರೀಯುತ ಮೊಯ್ದೀನ್ ಬಾವರ್ ಅವರು ಇದಕ್ಕೆ ಸ್ಪಷ್ಟೀಕರಣವನ್ನು ನೀಡಬೇಕಾಗಿದೆ. ಅವರ ಸಾಧನೆಯೇ ದೊಡ್ಡ ಪ್ರಶ್ನಾರ್ಥಕ. ಅವರ ಸಾಧನೆಯ ಪುಸ್ತಕದಲ್ಲಿ ಶ್ರೀನಿವಾಸ ಮಲ್ಯ ಕಟ್ಟಡಕ್ಕೆ 110 ಕೋಟಿ ರೂಪಾಯಿ ಖರ್ಚಾಗಿದೆ ಎನ್ನುವಂಥದ್ದನ್ನು ತೋರಿಸಿದ್ದಾರೆ. ಆದರೆ ಅಂದಾಜು ಮೊತ್ತ 50 ಲಕ್ಷದ ಈ ಖರ್ಚಾಗಬಹುದಾದಂತಹ ಕಟ್ಟಡಕ್ಕೆ 110 ಕೋಟಿ ರೂಪಾಯಿ ಖರ್ಚಾಗಿದೆ ಎಂದರೆ ಮೊಯ್ದೀನ್ ಬಾವರ್ ಅವರು ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ನಾನು ಮೊಯ್ದೀನ್ ಬಾವರ್ಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಸುರತ್ಕಲಲ್ಲಿ ವಿಧಾನಸೌಧವನ್ನು ಕಟ್ಟಲಿಕ್ಕೆ ಹೊರಟಿದ್ದೀರಾ ಎನ್ನುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ 50 ಲಕ್ಷದ ಒಂದು ಕಟ್ಟಡಕ್ಕೆ 110 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ರೆ ಇದು ತುಂಬಾ ನಾಚಿಕೆಗೇಡಿನ ಸಂಗತಿ. ಯಾಕಂತ ಹೇಳಿದ್ರೆ ಒಬ್ಬ ನಿಸ್ವಾರ್ಥ ಜನಸೇವಕ ಶ್ರೀಯುತ ಶ್ರೀನಿವಾಸ ಮಲ್ಯರವರಿಗೆ ಸ್ಮರಣಿಕೆಯಲ್ಲಿಯೂ ಈ ರೀತಿಯ ಒಂದು ಕೊಳಕು ಬುದ್ಧಿಯನ್ನು ತೋರಿಸುವಂತಹ ಕೆಲಸವನ್ನು ಶ್ರೀಯುತ ಮೊಯ್ದೀನ್ ಬಾವರ್ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ತುಂಬಾ ಬೇಸರದ ಸಂಗತಿ. ಅದೇ ರೀತಿ ಸುರತ್ಕಲ್ನ ನಗರ ಭಾಗದಲ್ಲಿರುವಂತಹ ಸುರತ್ಕಲ್ ಜಂಕ್ಷನ್ ನಿಂದ ಸುರತ್ಕಲ್ನ ಸ್ಮಶಾನದವರೆಗೆ ಒಂದು ಕಾಂಕ್ರೀಟ್ ರಸ್ತೆ ಆಗಿದೆ. ಈ ಕಾಂಕ್ರೀಟ್ ರಸ್ತೆಗೆ ಯಾರ ಅನುದಾನದಿಂದ ಅದು ಆಗಿದೆ ಎನ್ನುವಂಥದ್ದನ್ನು ಕೂಡ ಅವರು ನಮಗೆ ಸ್ಪಷ್ಟಪಡಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುವವರೆಗೂ ಕೂಡ ಅಲ್ಲಿ ಫ್ಲೆಕ್ಸ್ಗಳಲ್ಲಿ ಈ ರಸ್ತೆಯನ್ನು ನಾವೇ ಮಾಡಿದ್ದು ಎನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ನಾವು ಈ ಮೂಲಕ ಸ್ಪಷ್ಟಪಡಿಸ್ತೇನೆ. ಯಾಕಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರ ನಗರೋತ್ಥಾನ ಅಭಿವೃದ್ಧಿ ಕೆಲಸದಲ್ಲಿ 100 ಕೋಟಿಯ ಉಳಿಕೆ ಹಣ, 2ನೇ ಹಂತದ ಉಳಿಕೆ ಹಣ ಏನಿದೆ, ಇದರಲ್ಲಿ ಉಳಿದಿರುವಂತಹ ಹಣವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ
ಈ ರಸ್ತೆ ನಿರ್ಮಾಣಕ್ಕೆ ಮೊಯ್ದೀನ್ ಬಾವರ್ ಅವರ ಕೊಡುಗೆ ಏನು, ಕೇವಲ ಫ್ಲಕ್ಸ್ ಮಾತ್ರವೇ ಎನ್ನುವಂತಹ ಪ್ರಶ್ನೆಯನ್ನು ನಾನು ಮೊಯ್ದೀನ್ ಬಾವರ್ ಅವರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಇನ್ನೊಂದು ಪ್ರಶ್ನೆ, ಮೂರನೇ ಪ್ರಶ್ನೆ ಒಳಚರಂಡಿಯ ಬಗ್ಗೆ. ಮಂಗಳೂರು ಮಹಾನಗರ ಪಾಲಿಕೆಗೆ ಒಳಚರಂಡಿಯ 1ನೇ ಹಂತದ ಸಂಸ್ಕರಣಾ ಘಟಕಕ್ಕೆ ಸನ್ಮಾನ್ಯ JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಗೆ ಅನುಮೋದನೆಯನ್ನು ನೀಡಿದ್ದು, ಅನುಮೋದನೆ ಬಂದಿರುವಂತದ್ದು. ಇದು 2001, 2002ರಲ್ಲಿ ಈ ಒಂದು ಕೆಲಸ ಆರಂಭವಾಗಿದ್ದು 2006ಕ್ಕೆ ಅದು ಪೂರ್ತಿ ಆಗಬೇಕಿತ್ತು. ದುರದೃಷ್ಟವಶಾತ್ ಅದು 2014ರಲ್ಲಿ ಪೂರ್ಣಗೊಂಡಿದೆ. ಈ ಯೋಜನೆಗೆ ಯಾವುದೇ ರೀತಿಯ ಕಾರಣರಾಗಂತ ಶ್ರೀಯುತ ಮೊಯ್ದೀನ್ ಬಾವರ್ ಅವರು ಇದನ್ನು ನಾನೇ ಮಾಡಿದ್ದು ಎನ್ನುವಂತ ಬಿಂಬಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಒಳಚರಂಡಿ ಏನಿದೆ ಇದನ್ನು ತಾರಾತೂರಿಯಲ್ಲಿ ಆಗಿನ ನಗರಾಭಿವೃದ್ಧಿ ಸಚಿವರಾಗಿದ್ದಂತ ಶ್ರೀಯುತ ವಿನಯ ಕುಮಾರ್ ಸೊರಕೆಯವರ ಮುಖಾಂತರ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದು. ಈ ಯೋಜನೆಯ ಮತ್ತು ಕೊಡುಗೆ ತಮ್ಮದೇ ಎಂಬಂತೆ ಬಿಂಬಿಸಿದ್ರು. ತದನಂತರ ಅದರಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಅದರಲ್ಲಿ ಸೋರಿಕೆ ಮತ್ತು ಶಿಥಿಲೀಕರಣಗೊಂಡಂತಹ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಾನು ಬಹಳಷ್ಟು ಸಲ ಅದನ್ನು ಪ್ರಶ್ನೆ ಮಾಡಿದ್ದೆ. ಒಂದ್ಸಲ ನಾನು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಶ್ರೀಯುತ ಮೊಯ್ದೀನ್ ಬಾವರ್ ಅವರ ಪ್ರವೇಶ ಆಯಿತು ನಮ್ಮ ನಗರ ಪಾಲಿಕೆಗೆ. ನಾನು ಮಾತಾಡುವಂತಹ ಸಂದರ್ಭದಲ್ಲಿ ಅರ್ಧಕ್ಕೆ ನನ್ನನ್ನು ನಿಲ್ಲಿಸುವಂತ ಕೆಲಸವನ್ನು ಅವರು ಮಾಡಿದ್ರು. ಅದೇ ರೀತಿ ಇದು ನಿಮ್ಮ ಕಾಲದಲ್ಲಿ ಆಗಿರುವಂತಹ ಕೆಲಸ, ಇದರಲ್ಲಿ ಕಳಪೆ ಕಾಮಗಾರಿ ಇದೆ, ಅದರ ಜೊತೆಗೆ ಇದು ಲೋಕಾಯುಕ್ತರ ತನಿಖೆ ಆಗಬೇಕು ಎನ್ನುವಂತ ಒಂದು ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ರು. ನನಗೆ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ನಾನು ಆ ಸಂದರ್ಭದಲ್ಲಿ ಅವರಿಗೆ ಚಾಲೆಂಜ್ ಅನ್ನು ಮಾಡಿದೆ. ನೋಡಿ, ಇದು ಕಳಪೆ ಕಾಮಗಾರಿ ಆಗಿದ್ದರೆ ನಾನು ಕೂಡ ಪ್ರಶ್ನೆ ಇದನ್ನು ಮಾಡ್ತಾ ಇದ್ದೇನೆ, ಇದರಲ್ಲಿ ಕಳಪೆ ಕಾಮಗಾರಿ ಆಗಿದೆ. ಅದೇ ರೀತಿ ಇದನ್ನು ಯಾರು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅವರ ಬಗ್ಗೆ ಶಿಸ್ತಿನ ಕ್ರಮ ತಗೊಳ್ಬೇಕು ಎನ್ನುವಂತ ಪ್ರಶ್ನೆಯನ್ನು ನಾನು ಮಾಡಿದ್ದೆ. ಅದೇ ಸಂದರ್ಭದಲ್ಲಿ ಮೊಯ್ದೀನ್ ಬಾವರ್ ಅವರು ಅದನ್ನು ಮಾಡಿದ್ದು ನೀವೇ, ನಿಮ್ಮ ಕಾಲದಲ್ಲಿ ಆಗಿರುವಂತದ್ದು ಎನ್ನುವಂತ ಪ್ರಶ್ನೆಯನ್ನು ನನ್ನ ಮೇಲೆ ಹಾಕಿದ್ರು. ಆವಾಗ ನಾನು ಅವರಿಗೆ ಚಾಲೆಂಜ್ ಮಾಡಿದ್ದೆ, ಅದು ನನ್ನ ಕಾಲದಲ್ಲಿ ಆಗಿದ್ರೆ ನಾನು ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ, ಇಲ್ಲಂತಾದ್ರೆ ನೀವು ಕೊಡಬೇಕು ಎನ್ನುವಂತ ಪ್ರಶ್ನೆಯನ್ನು ಮೊಯ್ದೀನ್ ಬಾವರ್ ಅವರಲ್ಲಿ ಮಾಡುವಾಗ ಅವರು ಅಲ್ಲಿಂದ ನುಣುಚಿಕೊಂಡು ರಣರಂಗದಲ್ಲಿ ಓಡುವಂತ ಏಡಿಯಾಗೆ ಓಡಿ ಹೋದ್ರು. ಮತ್ತೆ ಮಾಡಿದ್ರು ಅವರು ಸನ್ಮಾನ್ಯ ಆಗಿನ ನಮ್ಮ ಜಿಲ್ಲೆಯ ಸಚಿವರಾಗಿದ್ದಂತ ಮಾಜಿ ಸಚಿವರಾಗಿದ್ದಂತ ಕೃಷ್ಣ ಜೆ ಪಾಲೇಮಠ್ ಅವರ ಮೇಲೆ ಆಪಾದನೆಯನ್ನು ಮಾಡಿದ್ರು. ಅಲ್ಲಿ ಕೂಡ ಅವರು ನುಣುಚಿ ಓಡಿ ಹೋಗುವಂತ ಕೆಲಸವನ್ನು ಮಾಡಿದ್ರು. ತದನಂತರ ಮಂಗಳೂರು ಮಹಾನಗರ ಪಾಲಿಕೆಯ 13 ಜನ ಕಾರ್ಪೊರೇಟರ್ ಅನ್ನು ನಾನು ಹೊಸಬೆಟ್ಟಿನಲ್ಲಿರುವಂತಹ ವೆಟ್ ವ್ಯಾಲಿ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋದೆ. ಅಲ್ಲಿ ಧರಣಿಯನ್ನು ಮಾಡಿದೆ, ಸಾರ್ವಜನಿಕರ ಗಮನವನ್ನು ಸೆಳೆಯುವಂತ ಕೆಲಸವನ್ನು ಮಾಡಿದ್ದೇನೆ. ಅದೇ ಮುಖಾಂತರ ಈಗಿನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ರೋಷನ್ ಬೇಗರ್ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದೇವೆ. ರೋಷನ್ ಬೇಗರ್ ಅವರು ಸ್ಥಳವನ್ನು ಪರಿಶೀಲನೆ ಮಾಡಿದ ನಂತರ ಅಲ್ಲಿ ಏನು ಕಳಪೆ ಕಾಮಗಾರಿ ಆಗಿದೆ ಮೇಲ್ನೋಟಕ್ಕೆ ಅದು ಸ್ಪಷ್ಟವಾಗಿ ಕಂಡು ಬಂದದ್ದರಿಂದ ಅವರು ತನಿಖೆಗೆ ಆದೇಶವನ್ನು ಮಾಡಿದರು. ನಾನು ಮೊಯ್ದೀನ್ ಬಾವರ್ ಅವರಲ್ಲಿ ಪ್ರಶ್ನೆ ಮಾಡ್ತೇನೆ, ಮೊಯ್ದೀನ್ ಬಾವರ್ ಅವರೇ, ಈಗಲಾದರೂ ನಿಜ ಹೇಳಿ, ಯಾಕಂದ್ರೆ ಕಳಪೆ ಕಾಮಗಾರಿಯಿಂದಾಗಿ ಸಿದ್ಧಪಡಿಸಿದಂತಹ ಒಳಚರಂಡಿಯ ಸಂಸ್ಕರಣಾ ಘಟಕವನ್ನು ನೀವು ಪರಿಶೀಲನೆ ಮಾಡದೆ ಇದನ್ನು ಉದ್ಘಾಟನೆ ಮಾಡಿದ್ದೀರಿ. ತಾವು ಜನತೆಗೆ ಮಾಡಿರುವಂತಹ ದ್ರೋಹ ಇದು. ಆದ್ರಿಂದ ಯಾವುದೇ ಕಾರಣಕ್ಕೂ ಜನರು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಅದೇ ರೀತಿ ನನ್ನ ಇನ್ನೊಂದು ಪ್ರಶ್ನೆ, 4ನೇ ಪ್ರಶ್ನೆ, ಚುನಾವಣೆ ಘೋಷಣೆಗೆ 2 ದಿವಸದ ಮೊದಲು ಹಳೆ ಮಾರುಕಟ್ಟೆ ಏನಿದೆ ಅದನ್ನು ಒಡೆದು ವ್ಯಾಪಾರಿಗಳನ್ನು ಮತ್ತು ಜನತೆಯನ್ನು ಅತಂತ್ರದ ಅವ್ಯವಸ್ಥೆಯ ಆಗರವಾಗಿರುವಂತಹ ತಾತ್ಕಾಲಿಕ ಮಾರುಕಟ್ಟೆಗೆ ಸ್ಥಳಾಂತರ ಮಾಡಿದ್ದು, ಅದು ಒತ್ತಾಯಪೂರ್ವಕವಾಗಿ ಮಾಡಿರುವಂತಹ ಒಂದು ವ್ಯವಸ್ಥೆ. ಅದೇ ರೀತಿ ಆ ತಾತ್ಕಾಲಿಕ ಮಾರುಕಟ್ಟೆಗೆ 5 ಕೋಟಿ ರೂಪಾಯಿ ಖರ್ಚಾಗಿದೆ ಎನ್ನುವಂತಹದ್ದನ್ನು ಅವರ ಸಾಧನೆಯ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಆದರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಉಪಯೋಗ ಮಾಡಬೇಕಾದಂತಹ ಏನು SFC ವಿಶೇಷ ಅನುದಾನ ಇದೆ ಅದನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಅದನ್ನು ಉಪಯೋಗ ಮಾಡಬೇಕು. ಅದನ್ನು ಬಿಟ್ಟು ತಾತ್ಕಾಲಿಕವಾಗಿರುವಂತಹ ಒಂದು ಕಟ್ಟಡಕ್ಕೆ ಅದನ್ನು ಉಪಯೋಗ ಮಾಡುವಂಥದ್ದು ಎಷ್ಟು ಸಮಂಜಸ ಎನ್ನುವಂಥದ್ದನ್ನು ಈ ನಗರದ ಜನತೆ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಇದು ಸರಿಯಾದ ಕ್ರಮ ಅಲ್ಲ. ಈ ತಾತ್ಕಾಲಿಕ ಕಟ್ಟಡಕ್ಕೆ ಆ ನಿಧಿಯನ್ನು ಉಪಯೋಗ ಮಾಡಬಾರದು. ಅದೇ ರೀತಿ ಆ ಜಾಗ ಏನಿದೆ, ತಾತ್ಕಾಲಿಕ ಕಟ್ಟಡ ಏನು ಮಾರ್ಕೆಟ್ ಮಾಡಿದ್ದಾರೆ ಅದು ಗೋಮಾಳ ಜಾಗ. ಆದ್ರಿಂದ ಇದರ ಬಗ್ಗೆ ಕೂಡ ತುಂಬಾ ಸಂಶಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ
ಇದಕ್ಕೆ SFC ಇಂದ ಸಿಕ್ಕಿರುವಂತಹ ದುಡ್ಡು 2,86,00,000 ಅಂದ್ರೆ 2,71,00,000 ವಿಶೇಷ ಇದು SFC ಇಂದ ಸಿಕ್ಕಿರುವಂತದ್ದು. 15 ಲಕ್ಷ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ನಿಧಿಯಿಂದ ಅದಕ್ಕೆ ಉಪಯೋಗವನ್ನು ಮಾಡಿರುವಂತದ್ದು. ಆದ್ರಿಂದ ಅವರ ಸಾಧನೆಯ ಪುಸ್ತಕದಲ್ಲಿ ತೋರಿಸಿದ್ದಾರೆ 5 ಕೋಟಿ ಖರ್ಚಾಗಿದೆ ಅಂತೇಳಿ. ಇದರಲ್ಲಿ ಎಷ್ಟು ಗೋಲ್ಮಾಲ್ ಇದೆ ಎನ್ನುವಂಥದ್ದನ್ನು ನಮಗೆ ಜನತೆಗೆ ಅವರು ತೋರಿಸಿಕೊಡ್ಬೇಕಾಗಿದೆ. ನನ್ನ 5ನೇ ಪ್ರಶ್ನೆ, ಹೊಸ ಮಾರುಕಟ್ಟೆ. ಸುರತ್ಕಲ್ನಲ್ಲಿ ಯೋಚನೆ ಮಾಡಿರುವಂತಹ ಹೊಸ ಮಾರುಕಟ್ಟೆ ಏನಿದೆ, ಇದಕ್ಕೆ 61 ಕೋಟಿ ರೂಪಾಯಿಯ ಈ ಯೋಜನೆ. ಆದರೆ ಅವರ ಸಾಧನೆಯ ಪುಸ್ತಕದಲ್ಲಿ ಇದಕ್ಕೆ 126 ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತ ತೋರಿಸಿದ್ದಾರೆ. ಈ ನೂತನ ಮಾರುಕಟ್ಟೆಯ ಬಗ್ಗೆ ಜನರನ್ನು ಮರಳು ಮಾಡುವಂತಹ ಒಂದು ಪ್ರಯತ್ನ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಜಿಲ್ಲೆಯ ಫ್ಲೆಕ್ಸ್ ಶಾಸಕರಾದ ತಾವು ತಮ್ಮ ಫ್ಲೆಕ್ಸಿನಲ್ಲಿ ಚಿತ್ರೀಕರಿಸಿದಂತ ಮಾರುಕಟ್ಟೆಗೆ ನಿಜವಾಗಿಯೂ ಎಷ್ಟು ಹಣ ಬಿಡುಗಡೆ ಆಗಿದೆ ಎನ್ನುವುದನ್ನು ತಾವು ಸ್ಪಷ್ಟಪಡಿಸಬೇಕು. ಯಾಕಂತ ಹೇಳಿದ್ರೆ ಅವರ ಸಾಧನೆಯ ಒಂದು ಪುಸ್ತಕ ಇದೆ ಇಲ್ಲಿ. ಈ ಸಾಧನೆಯ ಪುಸ್ತಕದಲ್ಲಿ 126 ಕೋಟಿ ರೂಪಾಯಿ ಅದಕ್ಕೆ ಇಟ್ಟಿದ್ದಾರೆ ಎನ್ನುವಂಥದ್ದನ್ನು ಜನರಿಗೆ ಮೋಸ ಮಾಡಲಿಕ್ಕೆ ತೋರಿಸಿದ್ದಾರೆ. ಆದರೆ ಅದಕ್ಕೆ ನಿಜವಾಗಲೂ ಅದಕ್ಕೆ ಸ್ಯಾಂಕ್ಷನ್ ಆಗಿರುವಂತದ್ದು 61 ಕೋಟಿ ರೂಪಾಯಿ ಮಾತ್ರ. ಕೇವಲ ಲಾಬಿಗಳನ್ನು ಮಾಡುತ್ತಾ, ಫ್ಲೆಕ್ಸ್ಗಳಲ್ಲಿ ವಿಜೃಂಭಿಸುತ್ತಾ, ಕಾನೂನು ಸುವ್ಯವಸ್ಥೆಯನ್ನು ಗಾಳಿಗೆ ತೂರಿ ಕಳ್ಳ ಕಾಕರಿಗೆ ಆಶ್ರಯವನ್ನು ನೀಡುತ್ತಾ, ಎಲ್ಲಾ ಕೃತ್ಯಗಳನ್ನು ಪೋಷಿಸುತ್ತಾ ಪ್ರತಿನಿತ್ಯವೂ ಜನರನ್ನು ಮರಳು ಮಾಡುವಂತಹ ಶ್ರೀಯುತ ಮೊಯ್ದೀನ್ ಮಾವರ್ ಅವರ 5 ವರ್ಷದ ಏನು ಕೊಡುಗೆ ಏನಿದೆ ಅದು ನಿಜವಾಗಲೂ ಶೂನ್ಯ. 5 ವರ್ಷದ ಅವಧಿಯಲ್ಲಿ ಮಾಡಬೇಕಾದಂತಹ ಕಾಮಗಾರಿಯನ್ನು ಅವರು 25 ವರ್ಷಕ್ಕೆ ಹಿಂದೂಡಿರುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಮೊಯ್ದೀನ್ ಮಾವರ್ ಅವರೇ, ನಿಮಗೆ ಇನ್ನೊಂದು ಸಲ ಜನರಲ್ಲಿ ಮತ ಕೇಳುವಂತ ನೈತಿಕ ಹಕ್ಕು ನಿಮಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಕೂಡ ಸಾಧನೆಯ ಪುಸ್ತಕವನ್ನು ನಾವು ಕೂಡ ಮಾಡಿದ್ದೇವೆ. ಸನ್ಮಾನ್ಯ ಕೃಷ್ಣ ಪಾಲೆಮಾರ್ ಅವರು 5 ವರ್ಷದಲ್ಲಿ ಮಾಡಿರುವಂತಹ 700 ಕೋಟಿ ರೂಪಾಯಿಯ ಪುಸ್ತಕ ಇದೇನಿದೆ ಬಿಡುಗಡೆ ಮಾಡಿರುವಂತದ್ದು, ಅದು ಯಾವಾಗಲೂ ನೀವು ಚಾಲೆಂಜ್ ಮಾಡಿದ್ರೆ ಇದನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಬಿಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ನೀವು ರೆಡಿ ಇದ್ರೆ ತಾಕತ್ತಿದ್ರೆ ಬರಬೇಕು ನೀವು. ಯಾಕಂತ ಹೇಳಿದ್ರೆ ಸುಳ್ಳು ಹೇಳಿಕೊಂಡು ನಾನು 700 ಕೋಟಿ ರೂಪಾಯಿಯ ಕೆಲಸವನ್ನು ಮಾಡಿದ್ದೇನೆ ಅಂತ ಹೇಳಿ ಇಲ್ಲಿಯ ನಗರದ ಜನರಿಗೆ ಸುಳ್ಳನ್ನು ಹೇಳುತ್ತಾ ಬಂದಿದ್ದಾರೆ. ಆದರೆ ಕೃಷ್ಣ ಪಾಲೆಮಾರ್ ಅವರು ಮಾಡಿರುವಂತಹ ಪುಸ್ತಕ, ಸನ್ಮಾನ್ಯ ಮೊಯ್ದೀನ್ ಅವರು ಮಾಡಿದ ಪುಸ್ತಕ ಏನು, ಇದರಲ್ಲಿ ಸಾಧನೆಯ ಪುಸ್ತಕ ಏನಿದೆ, ಇದರ ಬಗ್ಗೆ ಯಾವತ್ತೂ ಚಾಲೆಂಜ್ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ತಪ್ಪು ಮಾಹಿತಿಯನ್ನು ಕೊಟ್ಟು ಜನರಿಗೆ ಮೋಸವನ್ನು ಮಾಡುವಂತಹ ಕೆಲಸವನ್ನು ಸನ್ಮಾನ್ಯ ಸುಳ್ಳಿನ ಸರದಾರ ಮೊಯ್ದೀನ್ ಅವರು ಮಾಡಿದ್ದಾರೆ. ಖಂಡಿತವಾಗಲೂ ನೀವು ಇನ್ನು ಉಳಿದಿದ್ರೆ 3-4 ದಿವಸದ ಶಾಸಕರು ಮಾತ್ರ, ಮತ್ತೆ ನೀವು ಮಾಜಿ ಶಾಸಕರಾಗುವುದಂತೂ ಖಂಡಿತ. ಯಾಕಂತ ಹೇಳಿದ್ರೆ ಜನರಿಗೆ ಸುಳ್ಳನ್ನು ಹೇಳಿಕೊಂಡು ಹೆಚ್ಚು ಹೊತ್ತು ಇರ್ಲಿಕ್ಕೆ ಆಗುವುದಿಲ್ಲ. ಆ ರೀತಿಯ ತಪ್ಪನ್ನು ತಾವು ಮಾಡಿದ್ದೀರಿ ಅನ್ನುವಂತಹ ಮಾತನ್ನು ನಾವು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ